ಓಕೆ ರೆಡಿ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಸಂಡೇ ಕೂಡ ನಾನು ಬರ್ತಾ ಇರ್ತೇನೆ ಸೊ ಕಿರಿಕಿರಿ ಮಾಡಲಿಕ್ಕೆ. ಸೊ ಈಗಷ್ಟೇ ತುಂಬ ಜನರು ನನ್ನ ಕಿರಿಕಿರಿಯಿಂದ ಸ್ವಲ್ಪ ಜಾಸ್ತಿ ಸಿಟ್ಟು ಬಂದು ನಮಗೆ ಕೂಡ ಬೈದಿದ್ದಾರೆ. ಆ್ಯಂಡ್ ಆಗಲಿ, ತುಂಬ ಖುಷಿಯಾಗುತ್ತೆ ನಮಗೆ. ಈ ಒಂದು ನಂಬರ್ಗೆ ಕಳಿಸ್ತಾ ಇರಿ. ಸೊ ವಾಟ್ಸಪ್ ನಂಬರ್ ಇದೆ. ಸೊ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಹಾಗಾಗಿ ನಿಮ್ಮ ಫ್ರೆಂಡ್ಸು, ಸೊ ಇವರೆಲ್ಲ ಜಾಸ್ತಿಯಾಗಿ ಒಂದೊಂದು ಸಿಚುವೇಶನ್ಗೆ ಪ್ರ್ಯಾಂಕ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಕೆಲವರಿಗೆ. ಆದರೆ ಏನು ಮಾಡೋದು ಹೇಳಿ, ಕೆಲವೊಮ್ಮೆ ಆ ಒಂದು ಸಿಚುವೇಶನ್ ಸಿಗ್ತಾ ಇಲ್ಲ. ಸೊ ಅಂಥದ್ದು ಕೆಲವೊಮ್ಮೆ ಪ್ರಾಬ್ಲಮ್ಸಲ್ಲಿರುತ್ತೆ. ಬಟ್ ನಿಮಗೆ ಆ ಥರ ಒಂದು ಆಸೆ ಇದ್ದರೆ ಈ ನಮ್ಮ ಕಿರಿಕಿರಿ ಮಸ್ಕಿರಿ ಪ್ರೋಗ್ರಾಮ್ನ ಒಂದು ನಂಬರ್ ಇದೆ. ಸೊ ವಾಟ್ಸಪ್ ನಂಬರ್. ಸೊ ಆ ನಂಬರ್ಗೆ ಕಳಿಸಿ ಸೂಪರಾಗಿ ಪ್ರ್ಯಾಂಕ್ ಮಾಡ್ಬೋದು. ಆ್ಯಂಡ್ ವಿತ್ ದ ಡೀಟೇಲ್ಸನ್ನು ಕಳಿಸಿ, ಯಾಕಂದರೆ ವಿತ್ ದ ಡೀಟೇಲ್ಸ್ ಇದ್ದರೆ ಸ್ವಲ್ಪ ಈಸಿ ಆಗ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಡೀಟೇಲ್ಸ್ ಯಾಕೆ ನಮಗೆ ಬೇಕಂದರೆ ಏನಾದರೂ ಒಂದು ಜಾಸ್ತಿಯಾಗಿ ನಮಗೆ ಪ್ರ್ಯಾಂಕ್ ಮಾಡ್ಬೋದು. ಸೊ ಹಾಗಾಗಿ ಒಂದೇ ಒಂದು ರೀಸನ್ಗೋಸ್ಕರ ಪ್ರ್ಯಾಂಕ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಪ್ರತಿ ಸಂಡೇ ಕೂಡ ಬರ್ತಾ ಇರ್ತೇನೆ. ಆ್ಯಂಡ್ ಯೂಟ್ಯೂಬ್ನಲ್ಲಿ ಕೂಡ ನಮ್ಮ ಎಪಿಸೋಡ್ಸ್ ಕೂಡ ಇದೆ. ಯಾರಿಗೆಲ್ಲ ಮಿಸ್ ಆಗುತ್ತೆ ಒಂದು ಕಾರ್ಯಕ್ರಮ, ಸೊ ಯೂಟ್ಯೂಬ್ನಲ್ಲಿ ಕೂಡ ನೋಡ್ತಾನೆ ಇರ್ಬೋದು. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ನ ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕಂದ್ರೆ ಶಿಲ್ಪ ಒಂದು ನಂಬರ್ ಕೊಟ್ಟಿದ್ದಾರೆ, ರೋಷನ್ ಅಂತ. ಸೊ ಅವರ ನಾಳ್ದು ಮದುವೆ May 2 ಅಂತೆ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಒಂದು ಏನಾದರೂ ಸಿಚುವೇಶನ್ ಕ್ರಿಯೇಟ್ ಮಾಡಿ ಪ್ರ್ಯಾಂಕ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಸೊ ಹಾಗಾಗಿ ರೋಷನ್ ಅವರು ಸಿವಿಲ್ ಇಂಜಿನಿಯರ್ ಅಂತೆ. ಸೊ ಸಿವಿಲ್ ಇಂಜಿನಿಯರ್ ರಿಲೇಟೆಡ್ ಆಗಿ ಒಂದು ಟಾಪಿಕ್ ಮಾತಾಡಲೇಬೇಕು. ಏನಂದರೆ ಒಂದು ಟಾಪಿಕ್ ಈಸಿ ಆಗಿದೆ, ಯಾಕಂದರೆ ಒಂದು ಮಾಲ್ ಕಟ್ತಿದ್ದೇವೆ ಸರ್, ಏನಾದರೂ ಒಂದು ಪ್ಲ್ಯಾನ್ಸ್ ಇದ್ದರೆ ಹೇಳಿ. ಸೊ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರೋಷನ್ ಅವರನ್ನು ನಾವು ಪ್ರ್ಯಾಂಕ್ ಮಾಡಬೇಕಂತ ಇದ್ದೇವೆ. ಸೊ ನೋಡೋಣ ನಮ್ಮ ರೋಷನ್ ಅವರು ಪ್ರ್ಯಾಂಕ್ ಆಗುವಾಗ ಯಾವ ಥರ ಸಿಟ್ಟು ಬರುತ್ತಾ, ಅಲ್ಲ ಒಂದು ಸ್ಮೂತ್ ಆಗಿ ಮಾತಾಡ್ತಾರ ನೋಡೋಣ. ಸೊ ನೋಡೋಣ ನಮ್ಮ ರೋಷನ್ ಅವ್ರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ, ನಮಸ್ತೆ ರೋಷನ್ ಅತ್ತೆ. ನಮಸ್ತೆ ಸರ್, ಬಿಸಿ ಇಲ್ಲರೇ? ಹಲೋ ಸರ್, ಬಿಸಿ ಇಲ್ಲರೇ ರೀ? ಏಜತೆ ಸರ್, ಯಾನು ಯತೀಶ್ ಬಂದೆ, ಯಾನು ಬ್ಯಾಂಗ್ಳೂರು ಉಡುಪುನು ಜಸ್ಟ್ 4 to 5 days ಬ್ಯಾಕ್ ಏನು ಉಡುಪಿ ಬೈದಿದ್ದೇನೆ, ಊರು ಉಡುಪಿ. ಬಕ ಇತ್ತೆ ಪಾತ್ರಲ್ಲಿ ಎರಡ ಐ ಥಿಂಕ್ ಯು ಆರ್ ಬಿಸಿ. ಏಜತೆ ನೋ ಪ್ರಾಬ್ಲಮ್ ಅತ್ತೆ. ಓಕೆ ಓಕೆ, ಈರ ಸಿವಿಲ್ ವರ್ಕ್ ಪುರ ಮಲ್ಪುರತ್ತೆ ಸರ್? ಓಕೆ ಓಕೆ ಸರ್, ಸ್ವಲ್ಪ ವರ್ಕ್ ಮಲ್ತಂದಿಲ್ಲ ಸರ್? ಓಡ್ಪೀಡ. ಓಕೆ ಓಕೆ. ಸೊ ಇನ್ನ ನಂಬರ್ ಮೇರೆ ಪ್ರಕಾಶ್ ಯಾರು ಕೊರಿಯರ್? ಪ್ರಕಾಶ್ ಯಾರು ನಮ್ಮ ಅಂಬಾಗಿಲ್ದ? ನಾನು ಅಂಬಾಗಿಲ್ದ ಒಂಜಿ ಪ್ರಕಾಶ್ ಯಾರು ಕೊರಿಯರ್ ಏನ ಕ್ಲೋಸ್ ಫ್ರೆಂಡ್ಗೆ. ಸೊ ಐ ನೀಡ್ ಅ ಸಿವಿಲ್ ವರ್ಕರ್. ಓಕೆ, ಎಂಕಲ್ ಒಂಜಿ ಮಾಲ್ ಕಟ್ನೆಟ್ ಉಂಡ ಎಂಕಲ್ ಉಡುಪಿಡ್. ಸೊ ನೀಡ ಒಂಜಿ 6 floors ಆತ ಒಂಜಿ ಮಾಲ್ ಕಟ್ನೆಟ್ ಉಲ್ಲ. ನಾನು ಅದಕ್ಕೋಸ್ಕರ ಒಂಚೂರು ವೆಲ್ ಎಡ್ಡೆ ಎಕ್ಸ್ಪೀರಿಯನ್ಸ್ ಇತ್ತನ್ನ ಅಕಲ್ನ ಜಸ್ಟ್ ಕಾಂಟ್ಯಾಕ್ಟ್ ಹಾಕ ಅಂದೆ ಅಂಚೆ. ಸೊ ಇರಡ ಕಾಂಟ್ಯಾಕ್ಟ್ ಏನು ಐಕೆ. ಸೊ ಐ ಥಿಂಕ್ ಯು ಆರ್ ಇಂಟ್ರೆಸ್ಟೆಡ್ ನೋ? ಅದಾತ ಸರ್, ಏನ ಕಾನ್ಸೆಪ್ಟ್ ಅರ್ಥ ಮಾಡ್ತಾನಲ್ಲ ದಾಪನ್ನಾಗ ಎಂಕ ಈರ್ ಎಂಕ ಎಂಕಲ್ ನೋಟ್ಟು ಉಪ್ಪುಡು ಅಕಲ್ ನೋಟ್ಟು ಎಂಕ ಒಂದಲ್ಲ ಅಗತ್ಯ ಎಂಕ ಕಾಲ್ ಈರ್ ಎನ್ನಟ್ಟು ಬತ್ತಾರಡ ನಂಚ ಆತ ಅವು ಪಂಡ್ರಾಪ್ ಜೊತೆ ಈರು ಬತ್ತಾನೆ ಯಾ ಪಂಡ ಆಯ್ತಾ ಪ್ಲಾನ್ಸ್ ಬನ್ಪೈ ಮೇರೆ ರೋಷನ್ ಜಸ್ಟ್ ಲಿಸನ್ ಮೀ. ಓಕೆ, ಏನ್ ಗೊತ್ತಾ ಇತ್ತೆ ಫಸ್ಟ್ ಟೈಮ್ ಇನ್ ಕೋಸ್ಟಲ್ ವಿದೌಟ್ ಸ್ಟೆಪ್ಸ್ ಒಂಜಿ ಬಿಲ್ಡಿಂಗ್ ಮಲ್ಪನೆಟ್ಟುಲ್ಲ ಸರ್. ಓಕೆ, ಸೊ 6 floors ಮಾಲ್ ಕಟ್ಟುನಟ್ಟುಲ್ಲ. ಸೊ ವಿದೌಟ್ ಸ್ಟೆಪ್ಸ್ ಒಂಜಿ ಬಿಲ್ಡಿಂಗ್ ಕಟ್ಟೊಂದುಲ್ಲ, ಓನ್ಲಿ ಲಿಫ್ಟ್ ಬೊಕ್ಕ ಎಕ್ಸ್ಲೇಟರ್ಸ್ ಅಪುರ. ಓಕೆ, ಸೊ ಸ್ಟೆಪ್ ಏಜ್ ಸರ್ ಫುಲ್ ಇರ್ನ ಎದುರ್ದ ಫುಲ್ ಕಂಪ್ಲೀಟ್ ಒಂಜಿ 4 ಸುತ್ತಲ ಎಂಕುಲು ಫುಲ್ ಗ್ಲಾಸ್ ಪಾಡ್ನೆಟ್ಟುಲ್ಲ ಸರ್. ಆ್ಯಂಡ್ ಎದುರ್ದ ಫುಲ್ ಬುಲೆಟ್ ಪ್ರೂಫ್ ಸರ್. ಓಕೆ, ಸೊ ಆ ಕಾನ್ಸೆಪ್ಟ್ ಉಂಟು ಸರ್. ಸೊ ಒಂದೊಂಜಿ ಎಡ್ಡೆ ರೆಕಾರ್ಡ್ ಮಲ್ಪನೆಟ್ಟು ಉಂಡು ಅಂಚ ಎಂಕಲ್ ನಾಟ್ ಟೈಪ್ ಆಯರ್ಡ್ ಐರಿ ಇರ್ನ ಒಂಜಿ ಪುದರ್ಲ ಮಿತ್ತು ಬರ್ಪಣೆ ಎಂಕಲ್ ಒಂಜಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗ್ಲ ಒಂಜಿ ಮಲ್ಪನೆಟ್ಟುಲ್ಲ. ಸೊ ಇರ್ನ ಒಂಜಿ ಪುದರ್ಲ ಅಂತ ಮಿತ್ತು ಬರು. ಸೊ ಆತಂದ್ ಮಲ್ಪಡ್ಚೀರಿ ದಾಪಂಡ
ಸರ್ ಎಂಕಲಿಗೆ ಪುದರ್ ಒಂದು ಮಾಡ್ಬಾರ ಇರ ಅಂಚನೆ ಧರ್ಮ ಮೆನ್ರ ಆಪ್ನೆ ಸರ್ ರೋಷನ್ ಸರ್ ಕರೆಕ್ಟ್ ರೋಷನ್ ಫಸ್ಟ್ ಎಂಟ್ರಿ ನನಗೆ ಏನು ಬರ್ಪಣಿಗೆಲ್ಲೇ ಸೊ ಫಸ್ಟ್ ಎಂಟ್ರಿ ಆನಾಗ ಈ ಚಿಯರ್ ಗರ್ಲ್ಸ್ ವೆಲ್ಕಮ್ ಅಂಚಪುರ ಆ ಟೈಪ್ ಕಾನ್ಸೆಪ್ಟ್ ಸರ್ ಎಂಗಲ್ನ ಸರ್ ಸರ್ ವೆಲ್ಕಮ್ ಅಂಚ ಮಾಡ್ಬಿಟ್ಟು ಸರ್ ಇದು ತೆಲ್ಪೊಚ್ಚಿ ರೋಷನ್ ಸರ್ ಐ ಆಮ್ ಸೀರಿಯಸ್ ಓಕೆ ಅತ್ತ ಐ ಥಿಂಕ್ ಇರು ಮಸ್ತೆ ನನ್ನ ಚೀಪ್ ಮಾಲ್ ತಂದುಳ್ಳಾರ ಏನಡ ಏಲ್ ಮಾಲ್ ಉಂಡು ಬ್ಯಾಂಗ್ಳೂರು ಯು ಆರ್ ಟಾಕಿಂಗ್ ಲೈಕ್ ವಾಟ್ ಇಸ್ ದಿಸ್ ರೋಷನ್ ಇರು ಒಂಜಿ ಎಡ್ಡೆ ಒಂದೆಟ್ಟು ವರ್ಕ್ ಮಾಲ್ ತಂದುಳ್ಳಾರ ಪನೊಂದುಳ್ಳಾರ ಎಂಕಲ್ನ ಲಕ್ಷ ಗಟ್ಲದ ವೈವಟ್ ಮೇರೆ ಲಕ್ಷ ಗಟ್ಲೆ ಸೈಡ್ ಕೋಟಿ ಗಟ್ಲೆ ಮನೋಳಿ ಎಂಕಲಿಗೆ ಇಂಚ ವಿದೌಟ್ ಒಂಜಿ ಒಂದು ಎಂಚವು ಪಾತೆರ್ ನೀರು ಒಂಜಿ ಪಾತೆರ್ ಒಂಜಿ ರೀತಿ ತಪ್ಪತ್ತ ಒಂಜಿ ಪಾತೆರ್ ಒಂಜಿ ರೀತಿ ಎಂದಕೇನೊಂದುಲ್ಲ ಇದು ತೆಲ್ಪುನ ಏನಕ್ಕೆಂದು ಅತ್ತ ಯಾರೊಂಜಿ ಕಾನ್ಸೆಪ್ಟ್ ಬನ್ನಿ ಮಾರ ಕಾನ್ಸೆಪ್ಟ್ ಬನ್ನಿ ಇರಿಗೆ ಆಪುಜಿ ಮಾಡೋದಾ ಆಪುಜಿ ಮಾಡೋಣ ಈಗ ಹೆಂಗ್ ಆಗುತ್ತಾನೆ ದಾದೆ ಏನೇ ವಾಯ್ಸ್ ತುಕ ಈಗ ಅವ చూడు ಮಾರ ಈ రోజు మళ్ళా ఈయన ఉందని ఎందరు ఇరు అంది డాన్ ఇరు అంది ఎంకుల్లాగే అయ్యో హలో ఎక్స్క్యూజ్ మీ ఎంకుల్ కోటి గట్లే బిజినెస్ ఇత్తనకులు ಏನಡ ಇರ್ ಪಾತ್ರರಿಗೆ ಇರ್ ಪುಣ್ಯ ಮಲ್ ತುಪ್ಪಡು ಈ ಎಂಕಲ್ ವರ್ಕ್ ಮಲ್ತನ ಒಂಜಿ ಲೆವೆಲ್ ಪೋಪರ್ ಮಿತ್ತೆ ಪೋಪರ್ ಇರ್ ಗೊತ್ತನೇ ರೆಗೆ ಮಿಡ್ಲೀಡ್ ಮಾಡಿ ಯಾವನ್ನಾಗಿ ಮಿಡ್ಲೀಡ್ ಒಪ್ಪರಿ ಅಣ್ಣ ಹಲೋ ಈರ್ ಅವಳ ಹೆಂಗ್ ಪ್ರಕಾಶ್ ಸರ್ ಬಂಡ್ರಿ ಎಲ್ಲಿ ಮದ್ಮೆಗೈತೆ ಅಂದೆ ಮದ್ಮೆ ಅಂಡಿಗೆರೆಗೆ ಐಕೆ ಇಂಚ ಪಾತೇರ್ ನೀರು ಇದು ಏನ ಅತ್ತ ಸರ್ ಇದು ಎಂಗಲ್ ವರ್ಕ್ ಮಾಡ್ತಾನೆ ನೀರು ಮದ್ಮೆ ಆಗ್ಬೇಕಂದ್ ಇರ್ನ ಲೈಫ್ ಫುಲ್ ಫ್ರೂಟ್ಫುಲ್ ಅದುಪ್ಪುಂಡು ಫುಲ್ ಜಿಂಗಲ್ಲ ಸರ್ ಏನ ಗೊತ್ತು ಈರ್ ಅವು ಒಂಜಿ ಬುಡ್ಲೆ ಸರ್ ಅವು ಒಂಜಿ ಬುಡ್ಲೆ ಬೇತೆ ಬುಡ್ಲೆ ಈರ್ ಎಂಕಲ್ ಟೈಪ್ ಅಲ್ಲೇ ಈರ್ ಎಂಕಲ್ ವರ್ಕ್ ಮಲ್ಪ್ಲೆ ಯು ವಿಲ್ ಬಿ ಇನ್ ದ ವೆರಿ ಗುಡ್ ಲೆವೆಲ್ ಸರ್ ಬಡ್ಚಿ ಈರ್ ಅವನ್ ಬುಡ್ಲೆ ಪನ್ಪೇನೆ ಯಾನೇ ಪನ್ಪೇ ಅವನ್ ಬುಡ್ಲೆ ಇರು ಫಸ್ಟ್ ಎನ್ನ ಕೇಳಲೆ ಹಲೋ ಈರ್ ಎನ್ನ ಕೇಳಲೆ ಇರ್ನ ಹರಿಕತೆ ಬಡ್ಚೆಂಕ ಇರ್ನ ಈರ್ ಏತೆ ಮಲ್ಲ ಜನ ನೋಡಿ ಈರ್ ಎಕಡೆ ಪಂಡರೆ ಗೆನ್ ಪೂಜಾ ಅಂದ್ ಅಂಡ್ ಎಂಕ್ ಕೋಟಿ ಕಟ್ಲೆ ಬಿಸ್ನೆಸ್ ಉಂಡು ಎಂಕಲ್ ಪಾತಿರ್ ಈ ಲೆವೆಲಿ ಏನು ಉಲ್ಟ ಪಾತಿರ್ನಿ ಏನು ಈರಿ ಉಲ್ಟ ಪಾತಿರ್ನಿ ಗೊತ್ತಾಂಡೆ ಅತ್ತ ಯಾನ್ ಬಿಲ್ಡಿಂಗ್ ಕಟ್ಟೈನ ಅತ್ತ ಈರಿ ಕಲ್ಲ ತೂತು ಜರ ಅಂದ ಹೆಚ್ಚಿನಂಶ ಈ ಯಾನ್ ಬಿಲ್ಡಿಂಗ್ ಕಟ್ಟೈನ ಅತ್ತ ಈರಿ ಕಲ್ಲ ತೂತು ಜರ ಇವಾಗ ಸ್ಮಾಲ್ ಕಿಡ್ ಯುನೋ ಒಂಜಿ ಏತ್ ಪೊಯ್ಯ ಪಾಡು ಒಂಜಿ ಏತ್ ಸಿಮೆಂಟ್ ಪಾಡು ನೀರೇ ಗೊತ್ತರಿ ಬಕ್ಕ ಇಂಜಿನೇ ಕಲ್ಪ ನೀರು ಬುಡ್ಲೆ ಈ ರೆಂಕಲೋಟ್ ಬಲೆ ಬನ್ಬೇನೆ ಪೂರ ಕಲ್ಪ ಬಕ್ಕ ಇಂಚಿನ ಸಿವಿಲ್ ದಾಗೆ ಕಲ್ತದ ಈರ್ ಹೆಂಗ ಅವು ಹೆಂಗಿರ್ ಕಲ್ಪ ಹೊಡ್ಸಿ ಗೊತ್ತಾನತ್ತೆ ಈರ್ನ ಬೆಚ್ಚ ಬರತ್ತನ ಗೋಡೆಗೆ ಹಾಕ್ಲಿ ಬೋಲೆ ಕೋಟಿ ಗಟ್ಲೆ ಈರ್ ಅಗತ್ಯ ಇಜ್ಜಿ ಎನ್ನ ಕೋಟಿ ಗಟ್ಲದ ಬಿಸ್ನೆಸ್ ಇನ್ವಾಲ್ವ್ ಅಪ್ನ ಅಗತ್ಯ ಇಜ್ಜಿ ಯಾನ್ ಪನ್ನ ಈರಿಗೆ ಒಂದು ಚಾನ್ಸ್ ಕೊರ್ನಿ ಈರ್ ಅಗತ್ಯ ಇಜ್ಜಿ ಪರಡ್ಚಿ ಈರ್ ಬರೋಡೆ ಏರ ಪ್ರಕಾಶಗೆ ಅಂಬಾಗಿಲ್ದೆ ಆಯ್ರಿ ಪಂಡೆ ಇಂಚ ರೋಷನ್ ಯಾನ್ ಪಂಡೆ ರೋಷನ ಹೆಚ್ಚಿನ ಅಂಶ ಹೆಂಗ್ ಗುರ್ತಂಡು ನಿನ್ನ ಬೊಡ್ಚಿ ಬಂದಿತ್ತೇನೆ ಗೊತ್ತುಂಡೆ ಮಲ್ಲೆಜ್ಜಿ ಯಾನ್ ಪಂಡೆ ಮದ್ಮೆ ಅವರ ಅಲ್ದ್ರ ಪ್ರಕಾರ ಒಂಜಿ ಲೈಫ್ ಫ್ರೂಟ್ಫುಲ್ ಅದು ಪುಣ್ಯ ಅದಕ್ಕೋಸ್ಕರ ಇರಕ್ಕೆ ಒಂಜಿ ಚಾನ್ಸ್ ಕೊಡ್ನಿ ಸರ್ ಗೊತ್ತಾಂಡೆ ಹೆಚ್ಚಿನ ಅಂಶ ಇರ್ ಬತ್ತನಲ್ಲಿ ಎಂಕಲ್ಲ ಬಿಲ್ಡಿಂಗ್ ಕಬ್ಬೆ ಪೂರ್ನಂತೂ ಗ್ಯಾರಂಟಿ
ಗ್ಯಾರಂಟಿ ಪೂರು ಈರ್ ಇಂಚ ಪಾತ್ರ ನನಗೆ ಗೊತ್ತಾ ಇರ ನಾಳೆಗೆ ಒಂದು ಲಿಂಬೆ ಪುಳಿ ಕಟ್ಟುಡಿ ಆ ಅಂಚ ರೋಷನ್ ಸರ್ ನಮಸ್ತೆ ನಮಸ್ತೆ ಯಾನ್ ಕಾರ್ತಿಕ್ ಬಂದ್ ಸ್ಪಂದನಾ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದ ಕಾಲ್ ಮಾಡ್ತಂದ್ರಲ್ಲ ರೋಷನ್ ಸರ್ ನಮಸ್ತೆ ಸೊ ಸರ್ ರೋಷನ್ ಸರ್ ಫಸ್ಟ್ ಆಫ್ ಆಲ್ ಇರ ಕಂಗ್ರಾಚುಲೇಷನ್ ಎಲ್ಲ ಮದ್ಮೆಗೆ ಅಂದೆ ಸೊ ಮೇ ರಡ್ಡೆಗೆ ಇರ್ನ ಮದ್ಮೆ ಬಟ್ ಇರ್ನ ನಂಬರ್ ಏರ್ಕೋರ್ ನಿಮ್ಮ ಮನೆಗೆ ಏರ್ ಅದು ಈರ ಯೋಚನೆ ಅಲ್ಪ್ಲೆ ಹೆಜ್ಜೆ ಯಾನ್ ಐತೆ ಸತ್ಯ ಬನ್ಪೇರೆಗೆ ಇರ್ನ ನಂಬರ್ ಕೋರ್ನಿ ಇರ್ನ ವೈಫ್ ಆಪಿನಾರ್ ಯಾರನ್ನ ಪುದರ್ ಶಿಲ್ಪ ಅವೇ ಬಂದಿನ ಜೊತೆ ಅಂದೆ ಸೊ ಮದ್ಮೆ ಬಗ್ಗೆ ಫನ್ವೇರ್ ರೋಷನ್ ಸರ್ ಹೌದು ಸರ್ ಮಲ್ಪಾರಾ ಓಕೆ 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 ಸರ್ ರೋಷನ್ ಸರ್ ಒಂದು ಎಂಕ್ಲು ಮಲ್ತೀನಿ ಜಸ್ಟ್ ಪ್ರಾಂಕ್ಗೋಸ್ಕರ ಒಂಚೂರು ಗಮ್ಮತ್ಗೋಸ್ಕರ ಓಕೆ ದಾಲ ಬೇಜಾರು ಮಲ್ಪಡ್ಸಿ ಓಕೆ ಸೊ ನಿಕಲ್ನ ಅಂದೆ ಅಂದೆ ನಿಕಲ್ನ ಮದ್ಮೆಗೆ ಎಂಕಲ್ನ ಕಡೆ ಆಲ್ ದ ಬೆಸ್ಟ್ ಸ್ಪಂದನ ಟಿವಿ ಕಡೆ ಹಿಡ್ದು ಓಕೆ ಸರ್ ಎಂಕುಲು ಆಯ್ನತ್ ಎಂಕುಲು ಒಂಜಿ 4 ಜನ ಬರ್ಪಾಡಿ ಮದ್ಮೆಗೆ ಓಕೆ ಓಕೆ ರೋಷನ್ ಸರ್ ಬಾಯ್ ಬಾಯ್ ಸರ್ ಬಾಯ್ 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 ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ನಮ್ಮ ಶೈಲೇಶ್ ಅವರು ನಂಬರ್ ಕೊಟ್ಟಿದ್ದಾರೆ, ಜಾಯ್ಸನ್ ಅಂತ. ಸೊ ಜಾಯ್ಸನ್ ಅವರಿಗೆ ಪ್ರ್ಯಾಂಕ್ ಮಾಡಬೇಕಂತೆ. ಸೊ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅವರಿಗೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಅಂತೆ. ಸೊ ಗರ್ಲ್ ಫ್ರೆಂಡ್ಸಿಗೆ ಜಾಸ್ತಿ ಕಾಲ್ಸ್ ಮಾಡ್ತಾರೆ. ಸೊ ಹಾಗಾಗಿ ಮೊಬೈಲೆಲ್ಲ ಬ್ಯುಸಿ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ರಿಲೇಟೆಡ್ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಪ್ರ್ಯಾಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಮ್ಮ ಜಾಯ್ಸನ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಇಸ್ ದಿಸ್ ಜೀವನ್? ಹಲೋ ಹಲೋ, ಸ್ವಲ್ಪ ಗಟ್ಟಿ ಮಾತಾಡಿ ಅಲ್ವಾ? ಜೀವನ್ ಅಲ್ವಾ? ಜೀವನಾ? ಹೌದು. ಓಕೆ, ನಾನು ಸ್ನೇಹಂದು ಕಸಿನ್ ಮಾತಾಡ್ತಿದ್ದೇನೆ. ಸ್ನೇಹದು ಕಸಿನ್ ಮಾತಾಡ್ತಿದ್ದೇನೆ. ನಿಮ್ಮ ಫ್ರೆಂಡು, ಕ್ಲಾಸ್ಮೇಟು. ಸ್ನೇಹ ನಿಮ್ಮ ಫ್ರೆಂಡು. ಏನು ಗೊತ್ತಾ, ನೀವು ಮೆಸೇಜ್ ಮಾಡಿದ್ರ ನಿನ್ನ ನೈಟ್ ಅವ್ರಿಗೆ? ಸ್ನೇಹ ಯಾರಂತ ಗೊತ್ತಿಲ್ಲ ನಿಮಗೆ? ಗೊತ್ತು ಮಾಡಿಸ್ಬೇಕಾ? ನೀವು ಸ್ವಲ್ಪ ಗಟ್ಟಿ ಮಾತಾಡಿ ಇವ್ರೆ. ಜೀವನ್ ಸ್ವಲ್ಪ ಮಾತಾಡಿ. ಸ್ನೇಹ ಅಂದು ನಾನು ಕಸಿನ್ ಮಾತಾಡ್ತಿದ್ದೇನೆ. ಅಂಡ್ ಎಲ್ಲಿದ್ದೀರಾ ಈಗ? ಮನೇಲಿದ್ದೀರಾ? ಮನೇಲಿದ್ದೀರಾ? ನಾವು ಆಗದಿಂದ ಕಾಲ್ ಮಾಡ್ತಾ ಇದ್ದೇನೆ, ಏನು ರಿಸೀವ್ ಮಾಡ್ತಾ ಇಲ್ಲ? ಎಲ್ಲಿ ಹೊರಗೆ? ಯಾವುದು ಎಕ್ಸಾಮಾ? ಹಲೋ, ಮಾತಾಡಿ ಕೇಳ್ತುಂಟಾ? ಏನು ಈಗ ನೀವು ಸ್ನೇಹ ಅವರಿಗೆ ಮೆಸೇಜ್ ಮಾಡಿದ್ರ ನೀವು? ಅದೊಂದು ಗಟ್ಟಿಯಾಗಿ ಹೇಳಿ. ಸ್ನೇಹ ಯಾರಂತ ಗೊತ್ತಿಲ್ಲ, ಅದು ಹೇಗೆ ಗೊತ್ತಾಗ್ತದೆ ನಿಮ್ಗೆ ಸ್ನೇಹ ಯಾರಂತ? ನೀವು ನನ್ನ ಜೊತೆಗೆ ನೀವು ಆಕ್ಟಿಂಗ್ ಮಾಡೋದೆಲ್ಲ ಬೇಡ, ಗೊತ್ತಾಯ್ತಲ್ಲ? ಯಾರಂತ ಗೊತ್ತಿಲ್ಲ ನಿಮ್ಗೆ? ಕ್ಲಾಸಲ್ಲಿ ನೋಡಿ, ನಂಗೆ ಅದೆಲ್ಲ ಬೇಡ. ನೀವು ಏನೇನೋ ಮೆಸೇಜ್ ಎಲ್ಲ ಮಾಡಿದ್ರಿ ಅಂತ ನಾನಲ್ಲಿ ಮೊಬೈಲ್ ಎಲ್ಲ ಟೆಸ್ಟ್ ಮಾಡಿದ್ದೇನೆ ಅವ್ರದ್ದು. ಈಗ ನೀವು ಎಲ್ಲಿ ಸಿಗ್ತೀರಾ ಹೇಳಿ, ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ. ಏನ್ ಮಾರ್ರೆ ನಿಮ್ದಲ್ಲಿ ಮೊಬೈಲ್ ಗೋಡೆಗೆ ಬಿಸಾಡ್ತೇನೆ ನಿಮ್ದು. ಎಲ್ಲಿ ನಿಮ್ ಮೊಬೈಲ್ ಎಲ್ಲಿದೆ? ಯಾರು? ನಾನು ಆಗದಿಂದ ಹೇಳ್ತಿದ್ದೇನೆ ಕಸಿನ್ 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 ಅಂತ. ನೀವು ಯಾರು ಅಂತ ಕೇಳ್ತಿದ್ದೀರಾ? ಯಾರಂತ ಗೊತ್ತಾಗ್ಲಿ ನಿಮ್ಗೆ? ಏನದು ಯಾರಂತ ಗೊತ್ತು? ನಾನು ಆಗದಿಂದ ಮಾತಾಡ್ತಿದ್ದೇನೆ, ಏನು ಅಂತ ಗೊತ್ತಾಗ್ಲಿ ನಿಮ್ಗೆ? ಯಾರು ಹೇಳಿ ಮಾರ್ರೆ ಅಂತ. ನಿಮ್ಮ ವಾಯ್ಸ್ ಕೇಳುವಾಗ ನಂಗೆ ಸಿಟ್ಟು ಬರ್ತುಂಟು ಇವ್ರೆ, ನಮ್ಮ ಜೀವನ್ ಅವರೇ. ಹಲೋ ಹಲೋ, ಹೇಳಿ. ಏನ್ ಗೊತ್ತಾ, ನೀವು ಸ್ನೇಹ ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರಿ, ಯಾಕೆ ಮೆಸೇಜ್ ಮಾಡಿದ್ರಿ ಅಂತ ಹೇಳಿ ಅಷ್ಟೇ. ನಿಮ್ಗೆ ಬೇಕಿತ್ತ ಇದು ಬೇಕಿತ್ತ ನಿಮ್ಗೆ?
ನಂಗೆ ಗೊತ್ತಿಲ್ಲ ಯಾರು ಅಂತ ಯಾರು. ನೀವು ಸುಳ್ಳು ಹೇಳ್ಬೇಡಿ, ನಾನೀಗ ನಿಮ್ಮ ಮನೆಗೆ ಬರ್ತಾ ಇದ್ದೇನೆ. ವಾಮನ್ ಪದಾವಲ್ವಾ? ಹೌದು. ಹಾ, ಅಲ್ಲಿಗೆ ಬರ್ತಾ ಇದ್ದೇನೆ ಈಗ. ನೀವು ಬಾರಿ ಅಂತ ಏನು ಯೋಚನೆ ಮಾಡಿದ್ರೆ ನೀವು? ತುಳು ಬರತ್ತಾ? ಏನಣ್ಣ ದಾದಾ ಸ್ನೇಹಪುರ ಮೆಸೇಜ್ ಮಾಡ್ದಾಗ ಏನ ಅವಶ್ಯ ಏನ ಗೊತ್ತಿದ್ದು ಮಾರ್ರೆ. ಏನೋ ಗೊತ್ತುಜ್ಜಿ ಒಟ್ರಾಸಿ ಪಾತ್ರ ಬಲ್ಲಿ ಒಟ್ರಾಸಿ ಪಾತ್ರ ಬಲ್ಲಿ ಗೊತ್ತಾಣ ಯಾನಿತ ನಿನ್ನ ಇಲ್ಲಕ್ಕೆ ಬರೋದಿಲ್ಲ ನಾನು ಈ ಇಂಚಪುರ ಮಲ್ತ ನೆಂಚಣ್ಣ ಉಜಿ ಐನ್ ಲವ್ ಪತ್ತೊಂದು ಕುಡಂಜಿ ಲವ್ ಲಾಗೊಂದುಲ್ಲ ನಿಕ್ಕ ಮರ್ಲತೆಯ ಬಕ್ಕ ಲವ್ ಪಂದೆ ಇಂಚ ಅಧಿಕ ಪಾತ್ರನಿ ಒಂದು ಯಾನಿಕ್ಕೆಂದು ಏನು ಗೊತ್ತು ನಾ ಪೊಲೀಸ್ ಕಂಪ್ಲೇಂಟ್ ಅಲ್ಪ ತುಲೆ ಏನ ಮೊಬೈಲ್ ಒಂದು ಡಯಲ್ ಮಲ್ತೊಂದಿಲ್ಲ ತುಲೆ ಏನ ಅಲ್ಪ ಅವ ತುಲ ಏನು ಕಾಲ್ ಮಾಡ್ತು ತುಲ ನಿಕ್ಕಿತ ಉಂಡತ್ತ ಏನ ಮಲ್ಪೆ ತುಲ ಕೇಳಂದುಂಡ ಎಕ್ಸಾಮ್ ಹೆಂಗ ಅಗತ್ಯ ಮಾರ ಈ ಇಂಚಿನ ಮಲ್ತನ ಎಂಚ ದಾದ ಪಾತ್ರ ಪಂಡ ಮಾರ ಈ ಹಿಂದ್ಪುರ ಮಲ್ತಾ ಇರ್ಬೇಕು ದಾದ ಪಾತ್ರ ಪಂಡ ಆಪಣ ಐತೆ ಎಕ್ಸಾಮ್ ಪೊಲೀಸ್ ವ್ಯಾಂಡೆ ಕಡ ಪುಣ್ಯ ಅಂಕಲು ಅವಂದಾ ಪೊಲೀಸ್ ವ್ಯಾಂಡೆ ಐತೆ ತೊಂಬಪ್ಪೆ ನಾನು ಅವಂದಾ ದಾದಾ ಈ ಇಂಚಪುರ ಮಲ್ಪಡ್ಚಿ ನನ್ನ ಈ ಇಂಚನೆ ಬಿಟ್ಟು ನೋಡತ್ತ ಬಾರಿ ಅಂಶ ನಿಂಡಿಕ್ ಇತ್ತ ಪೂರ ಮಲ್ತಂದೇವಪ್ಪ ಇಂಚಪುರ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಮಾಡೋದು ಕಾಲ್ ಮಲ್ತಂದಿಲ್ಲ ಜಾಯ್ಸನ್ ಅವೇ ಇತ್ ಪೂರ ಮಲ್ತಿನಿ ಅಂಕುಲು ಗಮ್ಮತ್ತಿಗೆ. ಓಕೆ, ಎಕ್ಸಾಮ್ ಓದೊಂದುಲ್ಲರಾ? ಪೂರ ಹಾಳು ಮಾಡ್ತಾರ ಅದೇ ಪೋಡಿಗಾಣಿರಿಗೆ. ಸರ್ ಇದ್ರ ನಂಬರ್ ಕೊಡ್ತೀನಿ, ಶೈಲೇಶ್ ಜಾಯ್ ಅವೇ. ಓಕೆ, ಸೊ ಶೈಲೇಶ್ ಬಂಡೇರಿ ಇರೆಗೆ ಒಂಚೂರು ಪ್ರ್ಯಾಂಕ್ ಮಲ್ಪ್ಲೆ ಅವೇ. ಓಕೆ, ಇರೆಗ್ಲ ಐನ್ ಲವ್ ಉಂಡಿಗೆ ಅಂಚೆ ಇಂಚೆ ಪೂರ ಬಂಡೇರಿ ನನಗೋಸ್ಕರ ಅಂಚೆ ಕಾನ್ಸೆಪ್ಟ್ ಆತೀನಿ ಬೇಜಾರು ಅನ್ಪಡ್ಚವೇ. ಓಕೆ, ಆಲ್ ದ ಬೆಸ್ಟ್ ಇರ್ನ ಎಕ್ಸಾಮ್ಗೆ. ಓಕೆ, ಬಾಯ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಎಪಿಸೋಡ್ನಲ್ಲಿ ಎಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡಿದ್ದೇವೆ ಅಂತ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೇನೆ, ಸೊ ಪ್ರ್ಯಾಂಕ್ ಮಾಡುವಾಗ ಜಾಸ್ತಿಯಾಗಿ ರೀಸೆಂಟ್ ಸಿಚುವೇಶನ್ ಇಟ್ಕೊಂಡು ಮಾತಾಡಬೇಕು ಅಂತ. ಸೊ ಯಾಕಂದರೆ ರೀಸೆಂಟ್ ಸಿಚುವೇಶನ್ ಇದ್ದರೆ ಜಾಸ್ತಿಯಾಗಿ ಪ್ರ್ಯಾಂಕ್ ಆಗ್ತಾರೆ. ಸೊ ಹಾಗಾಗಿ ಆ ಒಂದೇ ಒಂದು ರೀಸನ್ಗೋಸ್ಕರ ರೀಸೆಂಟ್ ಸಿಚುವೇಶನ್ ಇದ್ದರೆ ಆ ಒಂದು ಟಾಪಿಕನ್ನು ಕಳಿಸ್ಬೋದು. ಸೊ ನಮಗೆ ಟಾಪಿಕ್ ಗೊತ್ತಿಲ್ಲ ಸರ್, ನೀವೇ ಒಂದು ಡೆವಲಪ್ ಮಾಡಿ ಅಂತ ಹೇಳುವಾಗ ನಾವು ಅದನ್ನು ಡೆವಲಪ್ ಮಾಡ್ತೇವೆ. ಸೊ ಯಾಕಂದರೆ ನಮಗೆ ಟಾಪಿಕ್ ಡೆವಲಪ್ ಮಾಡಿದ ನಂತರ ಕೆಲವರಿಗೆ ಇಷ್ಟ ಆಗಲ್ಲ, ಸೊ ಇದು ಟಾಪಿಕ್ ಯಾಕೆ ಮಾಡಿದ್ರಿ ಅಂತ. ಸೊ ಹಾಗಾಗಿ ನಿಮ್ಮ ಒಂದು ರಿಲೇಟೆಡ್ ಟಾಪಿಕ್ ಏನಾದರೂ ಇದ್ದರೆ ರೀಸೆಂಟ್ ಸಿಚುವೇಶನ್ ಇದ್ದರೆ ವಾಟ್ಸಪ್ ನಂಬರ್ಗೆ ವಿತ್ ಡೀಟೇಲ್ಸ್ ಆಗಿ ಮೆಸೇಜನ್ನು ಕಳಿಸ್ಬೋದು. ಓಕೆ, ಸೊ ಇದೇ ರೀತಿಯಾಗಿ ಕಾಲ್ ಮಾಡೋಣ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.